ಬಿಜೆಪಿಯವರು ಉಚಿತವಾಗಿ ಕೊಟ್ಟರೆ ಅದು ಬಿಟ್ಟಿ ಆಗುವುದಿಲ್ಲ, ಕಾಂಗ್ರೆಸ್ನವರು ಉಚಿತವಾಗಿ ಕೊಟ್ಟಾಗ ಮಾತ್ರ ಅದು ಬಿಟ್ಟಿಯಾಗುವುದು ಹೇಗೆ ಎಂದು ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಮಂತ್ರಿ ರಮನಾಥ ರೈ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿ ನೀಡದ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಇಂದು ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಕ್ಲಾಕ್ ಟವರ್ ಬಳಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರು ಊಟ ಮಾಡುವ ಖಾಲಿ ತಟ್ಟೆಯನ್ನಿರಿಸಿ ಬಾರಿಸಿ ಜೋಳಿಗೆ ಹಿಡಿದು ಅಕ್ಕಿ ಬೇಡುವ ಕಾರ್ಯಕ್ರಮದ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟಿಸಿದರು. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ್ರು. ನಾನು ಸೈಕಲ್ ಕೊಟ್ಟಿದ್ದೇನೆ, ಸೀರೆ ಕೊಟ್ಟಿದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಯಡಿಯೂರಪ್ಪ ಅವರು ಹೇಳ್ತಾರೆ. ಹಾಗಾದ್ರೆ ಅದು ಬಿಟ್ಟಿ ಅಲ್ಲವೇ ಎಂದು ರಮನಾಥ ರೈ ಪ್ರಶ್ನಿಸಿದ್ರು. ವಿದೇಶದಿಂದ ಕಪ್ಪು ಹಣ ತರ್ತೇವೆ, ಅದು ಬಂದ್ರೆ ಪ್ರತಿಯೊಬ್ಬರಿಗೂ 15 ಲಕ್ಷ ರೂಪಾಯಿನಂತೆ ಹಾಕ್ತೇವೆ ಎಂದು ಬಿಜೆಪಿಯವರು ಭರವಸೆ ನೀಡಿದ್ದರು. ಆದರೆ ಈ ಮಾತು ಕೊಟ್ಟು 9 ವರ್ಷಗಳಾದ್ರೂ ಇದುವರೆಗೂ ಕಪ್ಪು ಹಣ ತಂದಿಲ್ಲ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ನೀಡಿದ್ದ ಗ್ಯಾರಂಟಿಗಳನ್ನ ಒಂದೇ ತಿಂಗಳಲ್ಲಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದೆ. ಇದನ್ನು ಸಹಿಸಲಾಗದೆ ಕೇಂದ್ರ ಸರ್ಕಾರ ಅಕ್ಕಿ ನೀಡಲು ನಿರಾಕರಿಸುವ ಮೂಲಕ ಅನ್ನದ ತಟ್ಟೆಗೆ ಕೈ ಹಾಕಿದೆ. ಕೇಂದ್ರದ ಈ ನೀತಿಯನ್ನು ಎಲ್ಲರೂ ವಿರೋಧಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಅಭಯಚಂದ್ರ ಜೈನ್, ಮಾಜಿ ಶಾಸಕ ಜೆಆರ್ ಲೋಬೋ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಸೇರಿದಂತೆ ಹಲವರು ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಾದ ಮಮತಾ ಗಟ್ಟಿ, ಶಶಿಧರ ಹೆಗ್ಡೆ, ಸುರೇಶ್ ಬಳ್ಳಾಲ್, ಪದ್ಮನಾಭ ಅಮೀನ್, ವಿಶ್ವಾಸ್ ಕುಮಾರ್ ದಾಸ್, ಎಸಿ ವಿನಯರಾಜ್, ಅಪ್ಪಿ, ಸದಾಶಿವ ಉಳ್ಳಾಲ್, ಮಿಥುನ್ ರೈ, ಇಬ್ರಾಹಿಂ ಕೋಡಿಜಲ್ ಮುಂತಾದ ನಾಯಕರು ಭಾಗವಹಿಸಿದ್ರು. 15 ಲಕ್ಷ ಕೊಡುವುದು ಬೇರೆ ಇರುವುದು 9 ವರ್ಷ ಅದೊಂದು ಕಾಮನ್ ಪ್ರಿಯ ಗುಂಡು ನಾಯಕರೇ, ನಿಮ್ಮ ಉತ್ತರವನ್ನು ನಾವು ಕೇಳ್ತಾ ಇದ್ದೇವೆ. ನೀವು ಮಾತನ್ನು ಎತ್ತಾ ಇದೆ. ಇದು ಯಾತಕ್ಕೆ? ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿಯು ಈ ಮಾತನ್ನು ಭಾರತ ಆಹಾರ ನಿಗಮದ ಮುಖಾಂತರ ಹೇಳ್ತಿದೆ. ಇದು ಬಡವರ ಮೇಲೆ, ಜನರ ಹೊಟ್ಟೆ ಮೇಲೆ ಹೊಡೆದಿರುವಂತ, ಕಲ್ಲು ಹಾಕಿರುವಂತ ವಿಚಾರ. ಮಾನ್ಯ ಎಲ್ಲ ಆತ್ಮೀಯ ಬಂಧುಗಳೇ, ಇದೇ ಬಿಜೆಪಿ ಸರ್ಕಾರ ಸೌಲಭ್ಯವನ್ನು ಕೊಡುತ್ತದೆ. ಬೇಕಾದ ಬಂಡವಾಳಶಾಹಿಗಳಿಗೆ ಏನೆಲ್ಲ ರೇಟ್ ಕನಿಷ್ಠ ಅವಕಾಶಗಳಿಗೆ ಯಾಕೆ ವಂಚಿತ ಮಾಡ್ತಾ ಇದೆ? ಇವತ್ತು ನಾವು ಜನರು ಮತದಾರರಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿ ಪ್ರಧಾನಮಂತ್ರಿಗಳಾಗಿರುವಂತಹ ಸಮಯದಲ್ಲಿ ಆ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯವಾದ ಪ್ರಶ್ನೆಯನ್ನು ನಾವು ನಮ್ಮ ಮುಂದೆ ಇಟ್ಟು ಈ ಪ್ರತಿಭಟನೆಗೆ ನಾವು ಇವತ್ತು ಸೇರಿದ್ದೇವೆ. ಕೇವಲ ಇತ್ತೀಚೆಗಿನ ಚುನಾವಣೆ ಆಗಿ 1 ತಿಂಗಳ ಅವಧಿಯ ಒಳಗಡೆನೆ ಜನರ ಮುಂದೆ ಹೋಗಿರುವಂತ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ, ಇದು ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ಇವತ್ತು ಬಿಜೆಪಿ ಪಕ್ಷ ತೋರಿಸಿಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಜೊತೆ ಇರುವಂತ ಪಕ್ಷ, ಈ ಬಡವರ ಏಳಿಗೆ ಬಗ್ಗೆ ಸದಾ ಚಿಂತನೆ ಮಾಡುವಂತ ಪಕ್ಷ. ಅದೇ ಬಿಜೆಪಿ ಪಕ್ಷ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು ಜನರ ಅಭಿವೃದ್ಧಿ ಮಾಡ್ತೀವಿ, ಜನರ ತೊಂದರೆಗಳನ್ನು ನಿವಾರಿಸ್ತೀವಿ ಅಂತ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಕೇವಲ 1 ತಿಂಗಳ ಅವಧಿಯ ಒಳಗಡೆ ಗುಣವನ್ನು ಜನರ ಮುಂದೆ ಇಟ್ಟಿದ್ದು ಈ ಅನ್ನಭಾಗ್ಯ ಅನ್ನುವಂಥ ಒಂದು ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿ ಈಗ ತಾನೇ ವಿಧಾನಸಭೆಗೆ ಚುನಾವಣೆ ನಡೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ರಾಜ್ಯದಾದ್ಯಂತ ಎಲ್ಲ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷವನ್ನ ಹರಸಿ ಆಶೀರ್ವದಿಸಿ ಮುಂದಿನ 5 ವರ್ಷ ಇಲ್ಲಿ ಒಂದು ಜನಪರವಾದ ಸರ್ಕಾರವನ್ನು ಕೊಡಬೇಕು, ಬಡವರ ಪರವಾದ ಸರ್ಕಾರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರವನ್ನು ಸ್ಥಾಪಿಸಿದ್ದಾರೆ. ಚುನಾವಣೆಯ ಸಂದರ್ಭ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ನೀಡಿತ್ತು. ಈ 5 ಗ್ಯಾರಂಟಿಗಳಲ್ಲಿ
ಉಚಿತವಾಗಿ ಮಹಿಳೆಯರಿಗೆ ಬಸ್ನಲ್ಲಿ ರಾಜ್ಯದಾದ್ಯಂತ ಪ್ರಯಾಣ ಮಾಡುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ರಾಜ್ಯದಾದ್ಯಂತ ಮಹಿಳೆಯರು ಈ ಒಂದು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭವನ್ನ ಇವತ್ತು ನಾವು ಕಣ್ತುಂಬ ನೋಡ್ತಾ ಇದ್ದೇವೆ ಮತ್ತು ಬಹಳ ಆನಂದದಿಂದ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಇದನ್ನು ಆಹ್ವಾನಿಸುತ್ತಾರೆ. ತಟ್ಟೆ ಅಂತ ಹೇಳಿದ್ರೆ ಅನ್ನದ ತಟ್ಟೆ, ಅದು ಅನ್ನ ತಟ್ಟೆ ಕಲ್ಲಾಕಿದ್ದಾರೆ ಕೇಂದ್ರ ಸರ್ಕಾರ. ದೇಶದಲ್ಲಿ ಅನೇಕ ಸರ್ಕಾರಗಳು ಬಂತು, ಒಂದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾತ್ರ ಅಲ್ಲ. ಯಾವತ್ತೂ ಕೂಡ ಯಾವುದೇ ಸರ್ಕಾರದ ಬೇಡಿಕೆಗೆ ಅನುಗುಣವಾಗಿ ಭಾರತೀಯ ಆಹಾರ ನಿಗಮ ಅಕ್ಕಿಯನ್ನು ಕೊಡ್ತಾ ಬಂದಿದೆ. ಅದನ್ನು ಯಾವ ರೀತಿಯಲ್ಲಿ ಯಾವ ದರದಲ್ಲಿ ಮಾರಾಟ ಮಾಡಬೇಕು ತೀರ್ಮಾನ ಅದು ರಾಜ್ಯ ಸರ್ಕಾರಕ್ಕೆ ಸೇರಿದೆ. ನಾವು ಬಹುಶಃ ಜನರಿಗೆ ಭರವಸೆ ಕೊಟ್ಟಿದ್ದೇವೆ, ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ನಾವು 10 kg ಕೊಡ್ತೇವೆ, 7 kg ಕೊಟ್ಟವರು ನಾವೇನು 7 kg ಕೊಟ್ಟವರು. ಪ್ರಥಮವಾಗಿ ಫ್ರೀ ಧರ್ಮಾರ್ಥ ಅಕ್ಕಿ ಕೊಡುವಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಮನಮೋಹನ್ ಸರ್ಕಾರ ಇತ್ತು. ಆ ಮನಮೋಹನ್ ಸರ್ಕಾರ ಬಹುಶಃ ಕೇಂದ್ರದಲ್ಲಿ ಇದ್ದಾಗ ಈ ಕಾರ್ಯಕ್ರಮ ಜಾರಿಯಾದಾಗ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಟ್ಟಿತ್ತು. ಆ ನಂತರ NDA ಸರ್ಕಾರ ಬಂತು, ಆದರೆ ಅವರು ಕೂಡ ಮುಂದುವರಿಸಿದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಆದರೆ ಅದಕ್ಕೆ ಒಂದು ಪ್ರಚಾರ ಕೊಟ್ಟರು, ನಮ್ಮ ಪಾಲು ಇದೆ ಅಂತೇಳಿ. ಪಾಲು ಅಂತ ಹೇಳಿದ್ರೆ ದುಡ್ಡು ತಗೊಂಡು ಬಿಟ್ಟಿ ಅಲ್ಲ ಅದು. ಇದು ಕಾರ್ಯಕ್ರಮ ಬಡವರಿಗೆ ಧರ್ಮಾರ್ಥ ಹಾಕಿ ಕೊಡುವಂಥ ಕಾರ್ಯಕ್ರಮ. ಬಹುಶಃ ಧರ್ಮಾರ್ಥ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ಸರ್ವಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ಅಧಿಕಾರ ಇದ್ದಾಗ ಸರ್ಕಾರ ಕೊಟ್ಟಿರ್ತಕ್ಕಂಥ. ದೇಶದ ಸರ್ಕಾರ ಮತ್ತೆ ಬಡವರಿಗೆ 5 kg ಕೊರೋನಾ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಆದ ನಂತರ ಇವತ್ತು 7 kg ಇದ್ದದನ್ನು ಕೂಡ ಅದು ಕೊಡಲಿಲ್ಲ ಆ ಸರ್ಕಾರ. ಇವತ್ತು ನಾವು 10 kg ಕೊಡ್ತೇವೆ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದಕ್ಕೆ ಪತ್ರವನ್ನು ಬರೆದಾಗ ಒಪ್ಪಿಗೆಯನ್ನು ಕೊಡ್ತೇವೆ ಅಂತೇಳಿ. ಆದರೆ ಮತ್ತೆ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಒಬ್ಬ ಅಧಿಕಾರಿ ಹೇಳ್ತಾನೆ ಅದು ನಮ್ಗೆ ಗೊತ್ತಿರಲಿಲ್ಲ, ನೀತಿ ಬದಲಾವಣೆ ಆಗಬೇಕಾದ್ರೆ ಅಧಿಕಾರಿ ಗೊತ್ತಿಲ್ಲ ನೀತಿ ಬದಲಾವಣೆ ಆಗುತ್ತೆ. ಇವತ್ತು ಯಾವುದೇ ಸರ್ಕಾರ ಕೊಡುವುದಿಲ್ಲ ಅಂತೇಳಿ. ಬಹುಶಃ ಕರ್ನಾಟಕದಲ್ಲಿ ಈ ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಸರ್ಕಾರ ಇಕ್ಕಟ್ಟಿಗೆ ಸಲ್ಲಿಸಬೇಕು. ಇದರ ಮೂಲಕ ಬಡವರಿಗೆ ತೊಂದರೆ ಆಗಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ. ಅದನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕ, ಬಡವರು ಬಲ್ಲಿದರು ಅಂತ ಸೇರದೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು, ಕೇಂದ್ರದ ನೀತಿಯನ್ನು ಖಡಾಖಂಡಿತವಾಗಿ ವಿರೋಧಿಸಬೇಕು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ.